ಕರಾವಳಿಯಲ್ಲಿಯೇ ಇದೇ ಮೊದಲ ಬಾರಿ ಎಂಬಂತೆ ಮಂಗಳೂರು ದಸರಾ ಸಂಭ್ರಮದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಭಾನುವಾರ ಮಕ್ಕಳಿಗಾಗಿಯೇ ಕಿನ್ನಿಪಿಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇದಕ್ಕೆ ಅಭೂತಪೂರ್ವ ಸ್ಪಂದನೆ ದೊರಕಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರ್ವೇರ್ ಕುಡ್ಲಾ ವತಿಯಿಂದ ಈ ಕಿನ್ನಿಪಿಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. 0ಯಿಂದ 4 ಪುಟಾಣಿಗಳದ್ದು ಒಂದು ವೇದಿಕೆ ಹಾಗೂ 4ರಿಂದ 8 ವರ್ಷದ ಪ್ರಾಯದ ಮಕ್ಕಳಿಗೆ ಮತ್ತೊಂದು ವೇದಿಕೆ ಸೇರಿ 2 ವೇದಿಕೆಯಲ್ಲಿ ಭಾನುವಾರ ಬೆಳಗ್ಗಿನಿಂದ ಸಂಜೆವರೆಗೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ನೋಂದಣಿ ಮಾಡಿಕೊಂಡಿದ್ದ ಸುಮಾರು 250ಕ್ಕೂ ಅಧಿಕ ಪುಟಾಣಿಗಳು ಭಾಗವಹಿಸಿದ್ರು. ವೇಷಭೂಷಣ, ಸೃಜನಶೀಲತೆ, ಪ್ರದರ್ಶನ ಹಾಗೂ ಒಟ್ಟು ಪ್ರಭಾವ ಆಧರಿಸಿ ಅಂಕಗಳನ್ನು ನೀಡಲಾಯಿತು. ಕೃಷ್ಣಾಷ್ಟಮಿ ಸಂದರ್ಭ ಪುಟಾಣಿಗಳಿಗೆ ಕೃಷ್ಣನ ವೇಷ ಹಾಕಿ ಸಂಭ್ರಮಿಸಲಾಗುತ್ತೆ. ಇನ್ನು ಕೆಲವರು ಶಾರದೆಯ ರೂಪದಲ್ಲಿ ಅಲಂಕಾರ ಮಾಡಿ ಸಂಭ್ರಮಿಸುತ್ತಾರೆ. ಆದರೆ ಹುಲಿವೇಷದ ಬಗ್ಗೆ ಸಹಜ ಕುತೂಹಲದ ಮಕ್ಕಳಿಗೆ ಹುಲಿವೇಷದ ಬಣ್ಣ ಹಚ್ಚಿ ಸ್ಪರ್ಧೆ ಮಾಡುವ ಪರಿಪಾಠ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಕುದ್ರೋಳಿಯಲ್ಲಿ ಪುಟಾಣಿಗಳ ಸ್ಪರ್ಧೆ ಆಯೋಜಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹುಲಿವೇಷದಲ್ಲೇ ಕಂಡ ಪುಟಾಣಿಗಳ ಚಂದಕ್ಕೆ ಮನಸೋತ ಬಹುತೇಕ ಮಂದಿ ಅವರ ಜತೆಗೆ ಫೋಟೋ ಕ್ಲಿಕ್ಕಿಸಿ ಖುಷಿಪಟ್ಟರು. ಕುತೂಹಲದಿಂದ ನೋಡುತ್ತಿದ್ದ ಸಹಸ್ರಾರು ಮಂದಿ ಹಲವು ಕಂದಮ್ಮಗಳ ಕೊಂಡಾಟದ ಹೆಜ್ಜೆ ಕಂಡು ಆನಂದಿಸಿದ್ರು. ಕೆಲವರು ನೋಟಿನ ಮಾಲೆಯಲ್ಲಿ ಬಂದರೆ ಇನ್ನು ಕೆಲವರು ಅಕ್ಕಿ ಮುಡಿಯ ಮಾದರಿಯಲ್ಲಿ ಸಣ್ಣ ಗಾತ್ರದ ವಸ್ತುವನ್ನ ಬಾಯಲ್ಲಿ ಕಚ್ಚಿ ಹಿಂದಕ್ಕೆ ಎಸಿತಾ ಇದ್ರು. ಅದರಲ್ಲಿಯೂ ಕೆಲವು ಪುಟಾಣಿಗಳ ಹೆಜ್ಜೆಯನ್ನು ಕಂಡಾಗ ಅವರಿಗೆ ಹುಲಿವೇಷದ ಭವಿಷ್ಯದ ಬಗ್ಗೆ ಬೊಟ್ಟು ಮಾಡುವಂತಿತ್ತು. ವೇದಿಕೆಯಲ್ಲಿನ ಮುಗ್ಧ ಕಂದಮ್ಮಗಳ ಸ್ಪರ್ಧೆ ಉತ್ಸಾಹ ಒಂದೆಡೆಯಾದರೆ, ವೇದಿಕೆ ಕೆಳಗಿನಿಂದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕುಣಿತವೂ ಆಕರ್ಷಕವಾಗಿತ್ತು. ಇದೇ ಕುಣಿತವನ್ನ ಕಂಡು ಕಂದಮ್ಮಗಳು ಧೈರ್ಯದಿಂದ ಹೆಜ್ಜೆ ಹಾಕಿದ್ರು.